ಸುರತ್ಕಲ್ನ ಮುಕ್ಕದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಯ ಆಶ್ರಯದಲ್ಲಿ ನವೆಂಬರ್ 4ರಂದು ಉಚಿತ ವೈದ್ಯಕೀಯ ಶಿಬಿರವು ಮಂಗಳೂರಿನ ಮೂಡುಶೆಡ್ಡಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನಡೆಯಲಿದೆ ಎಂದು ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಉದಯ್ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಹಾಗೂ ಎಸ್ಡಿಎಂಸಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಮೂಡುಶೆಡ್ಡೆ ಮಂಗಳೂರು ದಕ್ಷಿಣ ವಲಯದ ಜಂಟಿ ಸಹಯೋಗದೊಂದಿಗೆ ಜನರ ಸೇವೆಯೇ ಜನಾರ್ದನ ಸೇವೆ ಎನ್ನುವ ಹಾಗೆ ಮೂಡುಶೆಡ್ಡೆ ಗ್ರಾಮದ ಜನರ ಸೇವೆ ಮಾಡುತ್ತೇವೆ ಎಂದರು. ಇದೇ ವೇಳೆ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ಕಾರ್ಡ್ ವಿತರಿಸಲಾಗುವುದೆಂದು ಮಾಹಿತಿ ನೀಡಿದರು. ಈ ಸಲ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಅಲ್ಲಿಗೆ ಹೋಗಿ ಆ ಜನರ ಸೇವೆಯನ್ನು, ಅವರ ಕಷ್ಟಗಳನ್ನು, ಅಂದರೆ ಅವರಿಗೆ ಬರುವಂತಹ ರೋಗಗಳಿದ್ರೆ ಎಲ್ಲ ರೀತಿಯ ರೋಗಗಳಿಗೆ ನಮ್ಮ ತಜ್ಞರನ್ನು ಕಳಿಸಿ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ನಮಗೆ ಅಲ್ಲಿ ರೋಗಿಗಳು ನಾರಾಯಣ ದೇವರಿದ್ದಾಗಿ ಅವರ ಕಷ್ಟವನ್ನು ದೂರಪಡಿಸಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕಾಗಿ, ಅದು ಕೂಡ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದು 4/11/2018 ನಮ್ಮಲ್ಲಿರುವಂತಹ ನುರಿತ ತಜ್ಞರು, ಎಲ್ಲ ವಿಭಾಗದ ತಜ್ಞರು ಅಲ್ಲಿ ಹೋಗಿ ಆ ಜನರ ಸೇವೆಯನ್ನು ಮಾಡಿ ಅತ್ಯಧಿಕ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು. ಅವರು ಬಂದಲ್ಲಿ ಅವರ ರೋಗಗಳನ್ನು ಪತ್ತೆ ಹಚ್ಚಿ ನಮ್ಮಲ್ಲಿಗೆ ಕರೆದುಕೊಂಡು ಬಂದು, ನಮ್ಮ ಶ್ರೀನಿವಾಸ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅವರಿಗೆ ನಾವು ನಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕಾಗ್ತದೆ ಅವರ ರೋಗ ನಿವಾರಣೆ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ಈ ಸಂದರ್ಭ ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿನ ಚೀಫ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಭಾಸ್ಕರ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಿವೇದಿತಾ ಎಂ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.